ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಸಿ ರೋಡ್ ಬಳಿ ಜನವರಿ 17ರಂದು ನಡೆದ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣದ ಇಬ್ಬರು ಆರೋಪಿಗಳನ್ನು ತಮಿಳುನಾಡಿನಿಂದ ಕರೆತರಲಾಗುತ್ತಿದೆ. ಇಬ್ಬರು ಆರೋಪಿಗಳನ್ನು ತಮಿಳುನಾಡಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ಮಂಗಳೂರು ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡು ನಗರಕ್ಕೆ ಆಗಮಿಸಿದ್ದಾರೆಂದು ತಿಳಿದುಬಂದಿದೆ. ಕೃತ್ಯಕ್ಕೆ ಸಂಬಂಧಿಸಿದಂತೆ ತಮಿಳುನಾಡಿನ ಅಮ್ಮನ ಕೋವಿಲ್ ನಿವಾಸಿ ಮುರುಗಂಡಿ ತೇವರ್, ಮುಂಬೈಯ ಗೋಪಿನಾಥ್ ಚೌಕ ನಿವಾಸಿ ಯಶೋವಾ ರಾಜೇಂದ್ರನ್, ಮುಂಬೈ ಚೆಂಬೂರ್ನ ತಿಲಕ್ ನಗರದ ಕಣ್ಣನ್ ಮಣಿ ಎಂಬವರನ್ನು ಜನವರಿ 20ರಂದು ಬಂಧಿಸಲಾಗಿತ್ತು. ಈ ಪೈಕಿ ಮಂಗಳವಾರ ಸ್ಥಳ ಮಹಾಜರು ನಡೆಸುವ ವೇಳೆ ಕಣ್ಣನ್ ಮಣಿ ಎಂಬಾತ ಪೊಲೀಸರಿಗೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದ. ತಕ್ಷಣ ಪೊಲೀಸರು ಆತನ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದಿದ್ದರು. ಇದೀಗ ಆತ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಉಳಿದ ಇಬ್ಬರು ದರೋಡೆಕೋರರಾದ ತಮಿಳುನಾಡಿನ ಮುರುಗಂಡಿ ತೇವರ್ ಮತ್ತು ಮುಂಬೈಯ ಯಶೋವಾ ರಾಜೇಂದ್ರನ್ ಎಂಬವರನ್ನು ಬುಧವಾರದಂದು ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯ ಅಂಬಸಮುದ್ರಂ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಅಲ್ಲದೆ ಮೈಸೂರು ಮಾರ್ಗವಾಗಿ ಮಂಗಳೂರಿಗೆ ಕರೆತರಲಾಗುತ್ತಿದೆ. ದರೋಡೆಕೋರರಿಂದ ಫಿಯೇಟ್ ಕಾರು, 2 ಪಿಸ್ತೂಲು, 4 ಲೈವ್ ಬುಲೆಟ್ಸ್, 3 ಲಕ್ಷ ರೂಪಾಯಿ ನಗದು, 2 ಕೆಜಿ ಚಿನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಜೆರಾಕ್ಸ್ ಎಲ್ಲೋ ಅದೆಲ್ಲ ಕಣೋ ಅವಾಗ ಒಂದು ಮಾಡಿ ರಾಜೇಶ್ ಸರ್ ಏನು